ಬಿಸಿ ಬಿಸಿಯಾದ ಹಲಸಿನ ಬೀಜದ ಸಾಂಗ್. ಹಲಸಿನ ಬೀಜದ ಸಾಂಗ್ ಸಾಂಗ್ ಅಂದ್ರೆ ಪದ್ಯ ಅಲ್ಲ, ಓಕೆ ಪದ್ಯ ಹಿಂದಿಯಲ್ಲಿ ಪದ್ಯ. ಹಿಂದಿಯಲ್ಲಿ ಪದ್ಯ ಕೊಂಕಣಿಯಲ್ಲಿ ಇದ್ರ ಪದಾರ್ಥದ ಪದಾರ್ಥದ ಹೆಸರು ಸಾಂಗ್ ಅಲ್ಲ. ಹಲಸಿನ ಬೀಜಕ್ಕೆ ಅಂತ ಹೇಳೋದು ಕೊಂಕಣಿಯಲ್ಲಿ ಬಿಕ್ಕಂಡ. ಬಿಕ್ಕಂಡ ಬಿಕ್ಕಂಡ ಸಾಂಗ್. ಬಿಕ್ಕಂಡ ಸಾಂಗ್ ನೋಡಿ ನಮಗೆ ಹೇಳಿಗೆ ಪ್ರಾಸೆಸ್ ಅಲ್ಲೇ ಸರಿ ಆಗ್ತದೆ. ಬಿಕ್ಕಂಡ ಸಾಂಗ್. ಬಿಕ್ಕಂಡ ಸಾಂಗ್ ಹಲಸಿನ ಬೀಜದ ಸಾಂಗ್ ಹೇಳಲಿಕ್ಕೆ ಕಷ್ಟ ಕಷ್ಟ ಆಗ್ತದೆ. ಆಗ್ತದೆ. ಓಕೆ ಬಿಕ್ಕಂಡ ಸಾಂಗ್. ಓಕೆ, ಹಾಗಾದರೆ ಬಿಕ್ಕಂಡ ಸಾಂಗ್ ಅನ್ನು ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಎಸ್ ಮ್ಯಾಮ್, ಇವಾಗ ಏನು ಹೇಳಿದ್ರಿ? ಈಗ ಹಲಸಿನ ಬೀಜದ ಹಾಂ ಸಾಂಗ್. ಹಲಸಿನ ಬೀಜದ ಸಾಂಗ್ ಅಲ್ಲ. ಓಕೆ, ಅಂದ್ರೆ ಅಜೈನಿ. ಅಜೈನಿ. ಹಾಂ, ಅಜೈ. ತುಳುವಿನಲ್ಲಿ ಅಜೈನಿ, ಕನ್ನಡದಲ್ಲಿ ನಮ್ಮ ಕೊಂಕಣಿಯಲ್ಲಿ ನಮ್ಮ ಕೊಂಕಣಿ ಇದು ಶಬ್ದ ಇದು ಅಜೈನಿಯಾ? ಅಲ್ಲ ಸಾಂಗ್ ಸಾಂಗ್. ಸಾಂಗ್. ಓಕೆ, ಎಂತ ಮಾಡಬೇಕು ಫಸ್ಟಿಗೆ? ನೀವು ಹಲಸಿನ ಬೀಜವನ್ನು ಎಲ್ಲ ಬೇಯಿಸಿ ಟೈಮ್ ಎಷ್ಟಾಗುತ್ತೆ ಕರೆಕ್ಟಾಗಿ ಬೇಯಿಸಿ ಕಟ್ ಮಾಡಿ ತಂದಿದ್ದೀರಲ್ಲ? ಈಗ ಒಂದು 15 ನಿಮಿಷದೊಳಗೆ ಆಗ್ತದೆ. 15 ನಿಮಿಷ ಲಾಪ್ ಆಗ್ತದೆ. ಬೇಯಿಸಿ ಎಲ್ಲ ತಂದ ಕಡೆ ನಮಗೆ ಕೆಲಸವಿಲ್ಲ. ಫಸ್ಟಿಗೆ ನೀವು ಎಂತ ಬೇಕು? ನನಗೆ ಮಿಕ್ಸಿ ಜಾರ್. ಮಿಕ್ಸಿ ಕಲ್ಲು. ಓಕೆ, ಚಿಕ್ಕ ಜಾರ್ ಸಾಕಲ್ಲ? ಸಾಕು. ನೋಡಿ ಇದಕ್ಕೆ ಈ ಮಸಾಲೆಗೆ ಒಂಚೂರು ಹೆಚ್ಚಾಗಬೇಕಾಗಿಲ್ಲ. ತೆಂಗಿನ ತುರಿ ಅಂದರೆ ಹೆಚ್ಚು ಮೆಣಸಿನಾಗಿ ಇದು ಸ್ವಲ್ಪ ಇದು ಬರ್ತದೆ, ಸ್ವೀಟ್ನೆಸ್ ಬರ್ತದೆ. ಸ್ವಲ್ಪವೇ ಸ್ವಲ್ಪ, ಜಾಸ್ತಿ ಹಾಕಿದರೆ ಚೆನ್ನಾಗಾಗಲ್ಲ. ಚೆನ್ನಾಗಾಗೋದಿಲ್ಲ. ಹಾಂ, ಒಂದೆರಡು ಸ್ಪೂನ್ ಥರ. ಅದೇ. ಮತ್ತು ನೋಡಿ 8 ಇದು ಉದ್ದ ಮೆಣಸು, ಒಂದು 4 ಖಾರಕ್ಕೆ ಅಂತೇಳಿ ಸಣ್ಣ ಮೆಣಸು ಇಟ್ಟು. ಓಕೆ, ಉಂಡೆ ಮೆಣಸು. ಓಕೆ, ಅದನ್ನು ಕೂಡ ಚೆನ್ನಾಗಿ ನೀವು ಹುರ್ಕೊಂಡಿದ್ದೀರಲ್ಲ? ಹುರಿದು ತಂದಿದ್ದೀರಿ. ನೋಡಿ, ಇಲ್ಲಿ ಕೆಲಸವೇ ಇಲ್ಲ. ಅಡುಗೆಯಲ್ಲಿ ಎಲ್ಲ ಇರೋದು ಅದೇ ಅಲ್ಲ, ಹುರಿಯೋದು ಮತ್ತು ಹುಳಿ ಅಲ್ಲ. ಓಕೆ ಓಕೆ, ಇಷ್ಟನ್ನು ಒಂದ್ಸಲ ಗ್ರೈಂಡ್ ಮಾಡಿ ಮತ್ತೆ ನೀರು ಹಾಕಿ. ಈಗ ಇದಕ್ಕೆ ನೀರು ಬೇಡವಾ? ಈಗ ನೀರು ಬೇಡ, ಮತ್ತೆ ನೀರು ಹಾಕಿ. ಓಕೆ, ಒಂದ್ಸಲ ಹುಡಿ ಆಗಲಿ ಅದು. ಎಸ್. ನೀರು ಹಾಕ್ಬೇಕಾ? ನೋಡಿ, ಪರಿಮಳ ಕೂಡ ಅದು ಚೆನ್ನಾಗಿ ಬರ್ತಂತು. ಮೆಣಸು ಮತ್ತು ತೆಂಗಿನಕಾಯಿ ಸೇರಿದಾಗ ಸಾಕು. ಬೆಳೆಸಬೇಕಾ? ಅದಕ್ಕೆ ಇನ್ನು ಬೇರೆ ಹಾಕಬೇಕು. ಇದು ಸ್ವಲ್ಪ ಗ್ರೈಂಡ್ ಆಗಬೇಕು. ಕೊತ್ತಂಬರಿ ಹಾಕಬೇಕು. ಓಕೆ, ಓಕೆ. ನೋಡಿ, ಚಟ್ನಿ ಥರ ಆಯ್ತು ಈಗ. ಈಗ 1 ಸ್ಪೂನಷ್ಟು ಕೊತ್ತಂಬರಿ ಎಲ್ಲ. ಎಸ್. ಇನ್ನೇನು ಆ್ಯಡ್ ಮಾಡಲಿಕ್ಕಿಲ್ವಾ? ಇಲ್ಲ, ಆಯಿತು. ನೀರು ಹಾಕ್ಬೇಕು ಅದಕ್ಕೆ? ಒಂಚೂರು ಹಾಕಿ, ಹೆಚ್ಚು ಹಾಕೋದು ಬೇಡ. ಕೊತ್ತಂಬರಿ ಹಾಕಿದ ತಕ್ಷಣ ಚೂರು ಹಾಕುವಲ್ಲ? ಹಾಕಬಾರ್ದು ನಿಜವಾಗಿ, ಆದರೆ ಹಾಕಿ. ಅಂದರೆ ಸ್ವಲ್ಪ ಗಟ್ಟಿ ಮಸಾಲೆನೇ ಬೇಕಾ? ಹೌದು. ಓಕೆ, ಓಕೆ. ಸಾಕಾಗುತ್ತಾ? ಎಸ್. ಬಾಣಲೆ ಇನ್ನೂ ಬಾಣಲೆ ಇಟ್ಕೊಳ್ಳೋಣ. ಅಂದರೆ ಎಲ್ಲ ಮಸಾಲೆಯನ್ನು ಈಗ ಮಿಕ್ಸ್ ಮಾಡ್ಲಿಕ್ಕೆ ಉಂಟಲ್ಲ? ಹೌದು. ಹಾಗಾದರೆ ಫಸ್ಟಿಗೆ ಒಲೆ ಒರೆಸ್ಬೇಕಲ್ಲ? ಎಣ್ಣೆ. ಆಯಿಲ್ ಹಾಕ್ಬೇಕಾ? ಎಣ್ಣೆ ಹಾಕಿ. ಓಕೆ, ನಾವು ಆಯಿಲ್ ಅಂತ ಬಂದಾಗ ನಾಡೆಲ್ಲ ಪ್ರೀಮಿಯಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾಗುತ್ತಾ? ಸಾಕು. 2 ಸ್ಪೂನಷ್ಟು ಸಾಕು. ಆಯಿಲ್ ಅಂತೂ ಸ್ವಲ್ಪ ಬಿಸಿ ಆಗಬೇಕಲ್ಲ? ಬಿಸಿ ಆಗಬೇಕು. ಬಿಸಿ ಆದ ಮೇಲೆ ಸಾಸಿವೆ. ಅದು ನಾವು ನೋಡಿ 2 ಸಲ ಹುರ್ಕೊಂಡು ಆಮೇಲೆ ಅದನ್ನು ಹುಡಿ ಮಾಡ್ಕೊಳ್ಬೇಕಲ್ಲ ಮಸಾಲ ಮಾಡುವಾಗ? ಎಲ್ಲವನ್ನು ಒಟ್ಟಿಗೆ ಮಾಡಲಿಕ್ಕಿಲ್ಲ. ನಾರ್ಮಲ್ ನಾವು ಪದಾರ್ಥಕ್ಕೆಲ್ಲ ಮಾಡುವಾಗ ಒಂದೇ ಸಲ. ಇದೆಂತ ಹೇಳಿದ್ರೆ, ಈ ನಾವು ಹಾಕುವ ಐಟಮ್ ಹಾಕಿದ ಮೇಲೆ, ಈ ಕೊತ್ತಂಬರಿ ಹಾಕಿದ ಮೇಲೆ ನೀರು ಮುಟ್ಟಿಸ್ಲಿಕ್ಕಿಲ್ಲ. ಹಾಗೆಲ್ಲ ಉಂಟಲ್ಲ? ಓಕೆ, ಈಗ ಸಾಸಿವೆ. ಓಕೆ, ಸ್ವಲ್ಪ ಒಗ್ಗರಣೆ ಟೈಪ್ ಅಲ್ಲ? ಒಗ್ಗರಣೆ ಟೈಪ್ ಸಿಡಿದಂತು ನೋಡಿ. ಚಟಪಟ ಅಂತಲ್ಲ? ಹೌದು. ಚಟಪಟ ಆದ ಮೇಲೆ ಈ ಒಗ್ಗರಣೆ ಸ್ವಲ್ಪ ಓಕೆ. ಆಮೇಲೆ ಇದಕ್ಕೆ ಈರುಳ್ಳಿ ಹಾಕೋದು. ಓಕೆ, ಈರುಳ್ಳಿಯನ್ನು ಸ್ವಲ್ಪ ಸ್ಲೈಸ್ ಆಗಿ ಕೊಯ್ಕೊಂಡಿದ್ದೀವಿ. ನಾವೇನು ಈರುಳ್ಳಿ ಬಜ್ಜಿಗೆಲ್ಲ ಹೇಗೆ ಕೊಯ್ತೀವಿ? ಈರುಳ್ಳಿ ಬಜ್ಜಿಗೆಲ್ಲ ಇದೇ ಥರ ಅಲ್ಲ? ಹೌದು. ಕೆಂಪು ಹಾಕೋದು ಬೇಡ, ಸ್ವಲ್ಪ ಬಾಡಿಸಿದ್ರೆ ಆಗ್ತಿದೆ. ಅಲ್ಲ, ನೀವು ಆಗ ಹೇಳಿದ್ರಲ್ಲ ಈರುಳ್ಳಿ ಮತ್ತು ಹಲಸಿನ ಬೀಜ. ಅದಕ್ಕೆ ಈರುಳ್ಳಿ ಜಾಸ್ತಿ ಏನು? 1 ಗಡ್ಡೆ ಇದು ಈರುಳ್ಳಿ ಹಾಕಿದ್ದೇನೆ. ಇದಕ್ಕೆ ಈಗ ಬೇಕಾದಷ್ಟು ಉಪ್ಪು ಹಾಕಿದರೆ ಇದು ಬೇಗ ಬಾಡ್ತದೆ. ಹೌದು, ಈರುಳ್ಳಿ ಎಲ್ಲ ಹೌದು.
ಓಕೆ. ಇಷ್ಟೇ ಸಾಕು, ಇನ್ನು ಕೆಂಪಾಗೋದು ಬೇಡ ಇದು. ಹಾಂ, ಇಷ್ಟು ಸಾಕಾದ್ರೆ ಸಾಕಾಗ್ತದೆ. ಆನಂತರ ಈ ಮಸಾಲೆ ಹಾಕೋದು, ಅಂದರೆ ಅದು ಬೆಂದು ತಗೊಂಡು ಬಂದು ಬೇಯಿಸಿ ತಗೊಂಡಿದ್ದೇನಲ್ಲ, ಹಾಂ, ಓಕೆ. ಅದಕ್ಕೆ ಹೀಗೆ ಮಸಾಲೆ ಹಾಕೋದು. ಹಾಂ, ಫಸ್ಟಿಗೆ ಮಸಾಲೆ ಹಾಕಿ ಆಮೇಲೆ ಹಾಕೋದು ಅಂತಲ್ಲ. ಓಕೆ. ಇಲ್ಲದ್ರೆ ಅದು ಸ್ವಲ್ಪ ಹೌದು, ಜಾಸ್ತಿ ಆಗ್ತದೆ ಅಂತಲ್ಲ. ಇಲ್ಲಿಗೆ ನೀರು ಬೇಕಾ ಈಗ? ಸ್ವಲ್ಪ ನೀರು ಬೇಕು, ಅದಕ್ಕೆ ಗಟ್ಟಿ ಅರಿಯೋದು. ಹಾಂ, ಮಸಾಲೆ ಏನೋ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಸಾಕು. ನೀರು ಆ್ಯಡ್ ಮಾಡ್ಕೊಡೋಲ್ಲ. ಎಸ್, ಇವಾಗ ನೋಡಿ ಕುದಿ ಬಂತಲ್ಲ, ಆಮೇಲೆ ಇದನ್ನು ಕೂಡ ಹಾಕೋದು. ಹಾಂ, ಒಟ್ಟಿಗೆ ಹಾಕೊಳ್ಳೋಲ್ಲ. ಓಕೆ. ಇದೆಲ್ಲ ನಮ್ಮಲ್ಲಿ ಊಟಕ್ಕೆಲ್ಲ ಊಟಕ್ಕೆ ಬೆಳಿಗ್ಗೆ ದೋಸೆ ರೊಟ್ಟಿ ಈ ಥರದಕ್ಕೂ ಅದಕ್ಕೂ ಮಾಡ್ಬೋದು. ಬಟ್ ಅದೇ ಇದು ಊಟಕ್ಕೆ ಟೇಸ್ಟ್. ಕಡಿಮೆ ಇರುವ ಕಾರಣ ಊಟಕ್ಕೆ. ಅದೇ ಊಟಕ್ಕೆ ನಮ್ಮ ಇಂಥದ್ದು ಮಾಡಬೇಕು. ನಮ್ಮದ್ರಲ್ಲಿ ತೊಗರಿ ಬೇಳೆ ದಾಳಿತೊಯ್ ಅಂತೇಳಿ ಮಾಡ್ತಾರೆ, ಅದು ಸೂಪರ್ ಆಗ್ತದೆ. ಇದು ಸೈಡ್ ಡಿಶ್ ಥರ. ಅದೇ. ಹಾಂ, ಆ್ಯಕ್ಚುಲಿ ಈ ಸೀಸನ್ಗೆ ಜಾಸ್ತಿ ಸಿಗುತ್ತಲ್ಲ ಹಲಸಿನ ಬೀಜ ಅದೆಲ್ಲ. ಅದೇ ಆಯಾ ಸೀಸನ್ಗೆ ಅಂತ ಅದು ಮಾಡೋದೊಂದು ಇದಲ್ಲ. ಈ ಬಾಳೆಕಾಯಿ ಆಗಿರ್ಬೋದು, ಹಲಸಿನದಾಗಿರ್ಬೋದು ಎಲ್ಲ ಸಿಗುತ್ತೆ ನೋಡಿ. ಹೌದೌದು, ನೋಡಿ ಎಷ್ಟು ಬೇಗ ಆಯಿತು. ಅಪ್ಪ ಆಯಿತು. ನಾವು ಮೆಣಸೆಲ್ಲ ಒಂದು ಬರಣಿಯಲ್ಲೆಲ್ಲ ಮೊದಲೇ ಹೊಡೆದಿಟ್ಟುಕೊಂಡಿದ್ರೆ, ನಾವು ಮುಂಚಿನವರಾದ್ರೆ ಮಾಡ್ತಿದ್ವಿ ಅಂತ ಗೊತ್ತುಂಟ, ಡೈಲಿ ಯೂಸ್ ಇರ್ತದೆ. ಅಂದ್ರೆ ತುಂಬಿದ ಮನೆ ಅಂತೇಳಿ ಹೇಳಿದ್ರೆ ಎಲ್ಲ ಚೊಟ್ಟು ತೆಗೆದು ಹುರಿದು ಎಲ್ಲ ಮಾಡಿರ್ತಾರೆ. ಈಗ ಒಂದೊಂದು ಮನೆಯಲ್ಲಿ ಒಂದಾ ಅಥವಾ ಇಬ್ರು ಇರುದು, ಅಂಥವರಿಗೆ ಡಬ್ಬಿಯಲ್ಲಿ ಹಾಕಿಟ್ಟದು ಬೂಸ್ ಬರ್ತದೆ ಮತ್ತೆ. ಆಗಾಗ ಮಾಡ್ಕೊಳ್ಳೋದಲ್ಲ. ಅದೇ ಈಗ ನಾನು ಆಗಾಗಲೇ ಕೂಡಲೇ ಇದು ಮಾಡುದು, ಹುರಿಯುದು. ಸಾಕು, ಹಾಕೊಡ್ದಾ? ಓಕೆ, ಈಗ ಸರ್ವ್ ಮಾಡ್ಕೊಳ್ಳೋದಲ್ಲ. ನೋಡಿ, ನೀವಂತೂ ಪಕ್ಕ ಮಾತಾಡೋದಿಲ್ಲ ಮ್ಯಾಮ್, ಅಡುಗೆ ಮಾಡುವಾಗ ಮಾತಾಡೋದಿಲ್ಲ. ನಾನು ಸರ್ವ್ ಮಾಡ್ಕೊಳ್ಳೋದಲ್ಲ ಅಂತ ಕೇಳಿದೆ. ಎಸ್, ಬಿಸಿ ಬಿಸಿಯಾದ ಹಲಸಿನ ಬೀಜದ ಸಾಂಗ್. ಹಲಸಿನ ಬೀಜದ ಪದ್ಯ ಅಲ್ಲ, ಹಿಂದಿಯಲ್ಲಿ ಇದ್ರ ಪದಾರ್ಥದ ಹೆಸರು ಸಾಂಗ್ ಅಲ್ಲ, ಹಲಸಿನ ಬೀಜಕ್ಕೆ ಅಂತ ಹೇಳೋದು ಕೊಂಕಣಿಯಲ್ಲಿ ಬಿಕ್ಕಂಡ ಸಾಂಗ್. ನೋಡಿ, ನಮ್ಗೆ ಹೇಳಿಗೆ ಪ್ರಾಸೆಸ್ ಅಲ್ಲೇ ಸರಿ ಆಗ್ತದೆ. ಬಿಕ್ಕಂಡ ಸಾಂಗ್, ಹಲಸಿನ ಬೀಜದ ಸಾಂಗ್ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ಹಾಗಾದ್ರೆ ಬಿಕ್ಕಂಡ ಸಾಂಗ್ ಅನ್ನ ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಸರಿದ ಮ್ಯಾಮ್, ಸಾಕಾಗಿರುವಂತಹ ಬಿಕ್ಕಂಡ ಸಾಂಗ್ ಹಲಸಿನ ಬೀಜದ ಪದಾರ್ಥ ಕ್ರಮದಾಗಿ ಮಾಡಿಕೊಡಿದ್ರೆ ನಾನಂತೂ ಟೇಸ್ಟ್ ಮಾಡೋಕೆ ಆಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಹಲಸಿನ ಬೀಜದ ಸಾಂಗ್ ತಯಾರಿಸುವ ವಿಧಾನ. ಮೊದಲಿಗೆ 2 ರಿಂದ 3 ಚಮಚದಷ್ಟು ತೆಂಗಿನ ತುರಿಗೆ, 8 ರಿಂದ 10 ಹುರಿದ ಒಣಮೆಣಸು, ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನುಣ್ಣಗೆ ಪುಡಿ ಮಾಡಿಕೊಂಡು, ಧನಿಯಾ ಬೀಜ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು, ಬೇಯಿಸಿದ ಹಲಸಿನ ಬೀಜ ಹಾಕಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಹಲಸಿನ ಬೀಜದ ಸಾಂಗ್ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಯಾವ್ದು ನೋಡೋ ಫಸ್ಟಿಗೆ ಟೇಸ್ಟು? ನಿಮಗೆ ಯಾವುದು ಇಷ್ಟ? ಸ್ವೀಟಿಂದ ನೋಡೋಣ. ಓಕೆ, ಹಾಗಾದರೆ ಫಸ್ಟಿಗೆ ಇಡ್ಲಿಯಿಂದಲೇ ತಗೊಳ್ವಲ್ಲ. ಓಕೆ, ಸಿಹಿ ಕುಂಬಳಕಾಯಿಯ ಇಡ್ಲಿ ಅಲ್ಲ. ನೀವು ನೋಡಿ, ಸ್ಪೂನೆಲ್ಲ ಹಿಡಿದು ಫಸ್ಟಿಗೆ ನೀವು ಹಲಸಿನ ಬೀಜದೇ ತಗೊಳ್ಳಂತಿದ್ರಾ ಅಂತಲ್ಲ. ಅದೇ. ಆಹಾ, ಇದು ಗಮಗನ್ ಮ್ಯಾಮ್, ಒಂಥರ ಸ್ವೀಟ್ ಥರ ಉಂಟಲ್ಲ. ಸ್ವೀಟೇ ಅಲ್ಲ ಇದು, ಅಲ್ಲ ನಾರ್ಮಲ್ ನಾವೀಗ ಅಕ್ಕಿಯಿಂದ ಮಾಡಿದ ಆ ಥರ ಅಲ್ಲ. ಅದೇ ಒಂಥರ ಏನು ಸ್ವೀಟ್ ನಾರ್ಮಲ್ ತಿಂತೇವಲ್ಲ ಆ ಥರ ಚೆನ್ನಾಗಿ ಉಂಟು ಮ್ಯಾಮ್. ನಾರ್ಮಲ್ ಈ ಥರ ಇಡ್ಲಿ ಮಾಡಿದರೆ ಹೀಗೆ ಬಂತು, ಇನ್ನು ಬಾಳೆ ಎಲೆಯಲ್ಲಿ ಮಾಡಿದರೆ ಇನ್ನೂ ಗಮ್ಮತ್ತು ಅದರ ಬಾಳೆ ಎಲೆ ಫ್ಲೇವರ್ ಎಲ್ಲ ಚೆನ್ನಾಗಿಂಟು. ಇದಕ್ಕೆ ಸ್ವಲ್ಪ ಕೂಡ ಏನು ಬೇಕು ಅಂತಿಲ್ಲ, ಅಂದರೆ ಸಾಂಬಾರು ಏನು ಬೇಕು ಅಂತಿಲ್ಲ. ಸಾಂಬಾರು ಹಾಕ್ಲಿಕ್ಕಿಲ್ಲ, ಅದೇ ನಾವು ಹೇಳಿದಲ್ಲ, ನಿಮ್ಮ ತುಪ್ಪ ಹಾಕಿ ತಿನ್ಬೋದು. ಹೌದು, ತುಪ್ಪ ಹಾಕಿ ತಿಂದು ಇನ್ನೂ ಚೆನ್ನಾಗಿದೆ. ತುಪ್ಪ ಏನು ಬೇಕು ಅಂತಿಲ್ಲ, ಹಾಗೆ ಚೆನ್ನಾಗಿಂಟಲ್ಲ. ಗಮ್ಮತ್ತು ಬಂದಿದೆ ಮಾತ್ರ. ಅದನ್ನೆಲ್ಲ ಆಮೇಲೆ ಕಾಲ್ ಮಾಡಿದಲ್ಲ. ಈಗ ಸ್ಪೆಷಲ್ಲಾಗಿ ಬಿಕ್ಕಂಡ ಸಾಂಗ್. ಹಾಂ, ಸ್ವಲ್ಪ ತಣಿಬೇಕಿನ್ನು ಸಹ. ಇನ್ನೂ ತಣಿಬೇಕಲ್ಲ. ಮಾತ್ರ ನೀವು ತೆಂಗಿನಕಾಯಿ ಜಾಸ್ತಿ ಹಾಕಿಲ್ಲ ನೋಡಿ. ಅದೇ ಹಾಕ್ಲಿಕ್ಕಿಲ್ಲ, ನಿಜವಾಗಿ ತೆಂಗಿನಕಾಯಿ ಹಾಕ್ಲಿಕ್ಕೆ ಇಲ್ಲ. ನಾರ್ಮಲ್ ನಾವೇನು ಪುಳಿ ಮುಂಚಿತೆ ಹೇಳ್ತೇವಲ್ಲ ಅದೇ ಟೇಸ್ಟ್ ಥರ ಬರುತ್ತೆ. ಬಟ್ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್. ಚೆನ್ನಾಗಿದೆ. ಇದಂತೂ ನಾನು ಊಟಕ್ಕಂತೂ ಹೇಳಿ ಮಾಡಿಸಿದಾಗೆ ಉಂಟು.
ಆಮೇಲಾಗಿ ಹಲಸಿನ ಬೀಜ ನಂಗೂ ಇಷ್ಟ. ಹಲಸಿನ ಬೀಜ ಆಗಿರ್ಬೋದು, ಮತ್ತೆ ಏನು ಕೆಮ್ಮಡೆ ಅಂತ ಹೇಳಿದ್ರಲ್ಲ ಹೌದೌದು, ಅದು ಕೂಡ ಇಷ್ಟನೇ. ಮತ್ತು ನನ್ನ ಫೇವ್ರೆಟ್ ತರಕಾರಿಗಳಲ್ಲಿ ನೀವು ಅಡುಗೆ ಮಾಡಿದ್ರೆ ಚೆನ್ನಾಗಿ ಬಂದಿದೆ. ಅದರಲ್ಲಿ 2 ಡಿಶ್ ಕೂಡ ಸಾಕಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ನನಗೂ ಭಾರಿ ಖುಷಿ ಆಯಿತು ಇವತ್ತು. ನಮಗೂ ಕೂಡ ಖುಷಿ ಮ್ಯಾಮ್. ಸ್ಪೆಷಲ್ ಆಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ನಡೆಯಲ್ಲ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಕ್ಸ್ ಅವರ ಡಬಸ್ಸರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್ ಮ್ಯಾಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಸರಿತಾ ಮ್ಯಾಮ್, ಸ್ಪೆಷಲ್ ಆಗಿ ಸಿಹಿ ಕುಂಬಳಕಾಯಿಯ ಇಡ್ಲಿ ಮತ್ತು ಸ್ಪೆಷಲ್ ಆಗಿ ಬಿಕ್ಕಂಡ ಸಾಂಗ್ ಹಲಸಿನ ಬೀಜದ ಪದಾರ್ಥ 2 ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಗೆ ಇಲ್ಲಿ ಎನಿಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.